ಕುಡ್ಲ ಶಿಕ್ಷಕರ ಸಹಕಾರಿ ಪತ್ತಿನ ಸಂಘದ ಉಪಾಧ್ಯಕ್ಷರಾದ ಉಳ್ಳಾಲ ಹಳೆಕೋಟೆ ಸೈಯದ್ ಮದನಿ ವಿದ್ಯಾಸಂಸ್ಥೆದ ಮುಖ್ಯೋಪಾಧ್ಯಾಯರು ಶ್ರೀ KMK ಮಂಜನಾಡಿ ಆಯ್ಕೆಯಾದರು. ಕುಡ್ಲ ಶಿಕ್ಷಕರ ಸಹಕಾರಿ ಪತ್ತಿನ ಸಂಘ ಒಟ್ಟು 13 ಜನ ಸದಸ್ಯ ಬಲನ್ನು ಪಡೆದುಂಡು. ಇಂದಿಟ್ಟು ಎನ್ಮ ಪ್ರಾಥಮಿಕ ಶಿಕ್ಷಣ ಸದಸ್ಯರು, ಆಜಿ ಪ್ರೌಢ ಶಿಕ್ಷಣ ಸದಸ್ಯರು, ಮೂಜಿ ನಿವೃತ್ತ ಶಿಕ್ಷಕರಿನ ಸದಸ್ಯ ಬಲ ಬೊಕ್ಕ ರಡ್ ಕಾಲೇಜ್ ಶಿಕ್ಷಣ ಸದಸ್ಯ ಬಲನ್ನು ಪಡೆದುಂಡು. ಇಂದೆತ ನಿವೃತ್ತ ಶಿಕ್ಷಕ ಬೊಕ್ಕ ಕಾಲೇಜ್ ಶಿಕ್ಷಕರ ಸ್ಥಾನಗ ಚುನಾವಣೆಡು ಆಯ್ಕೆ ಪ್ರಕ್ರಿಯೆ ನಡೆದಿತ್ತಂಡು. ಪ್ರಾಥಮಿಕ ಬೊಕ್ಕ ಪ್ರೌಢ ಶಿಕ್ಷಕರ ಸ್ಥಾನಗ ಅವಿರೋಧ ಆಯ್ಕೆಯಾದಿತ್ತಂಡು. ಪ್ರಾಥಮಿಕ ವಿಭಾಗಡು ಅವಿರೋಧ ಆಯ್ಕೆಯಾದ ಇತ್ತೆ ಉಪಾಧ್ಯಕ್ಷರಾದ ಆಯ್ಕೆಯಾಯಿನ ಶ್ರೀ KMK ಮಂಜನಾಡಿಯರು ತನ್ನನ್ನು ಅವಿರೋಧವಾದ ಆಯ್ಕೆ ಮಲ್ತದು ಉಪಾಧ್ಯಕ್ಷ ಆಯರೆಲ್ಲ ಸಹಕಾರ ಮಲ್ತಿನ ಮಾತಾ ಶಿಕ್ಷಕ ಬಂಧುಗಳಿಗೂ ಸೊಲ್ಮೆ ಸಂದಾದರು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೇವಲ ಶಿಕ್ಷಕರಿಗಾಗಿಯೇ ಪ್ರಾರಂಭಗೊಂಡಂಥ ಮಂಗಳೂರು ಶಿಕ್ಷಕರ ಸಹಕಾರಿ ಪತ್ತಿನ ಸಂಘ ಅಥವಾ ಮಂಗಳೂರು ಶಿಕ್ಷಕರ ಸಹಕಾರಿ ಕ್ರೆಡಿಟ್ ಸಂಘ ನೇಮಿತ ಇದರ ಮುಂದಿನ 5 ವರ್ಷಗಳಿಗೆ ಅಂದರೆ 2020ರಿಂದ 2025ರವರೆಗಿನ ಆಡಳಿತ ಮಂಡಳಿಗೆ ನಡೆದಂಥ ಚುನಾವಣೆಯಲ್ಲಿ ಪ್ರಾಥಮಿಕ ವಿಭಾಗದಿಂದ ನಾವು 8 ಮಂದಿಯೂ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಅದೇ ರೀತಿಯಲ್ಲಿ ಪ್ರೌಢ ವಿಭಾಗದಿಂದಲೂ 6 ಮಂದಿ ಅವಿರೋಧವಾಗಿ ಆಯ್ಕೆಯಾಗಿದ್ದು, ನಿವೃತ್ತ ಮತ್ತು ಕಾಲೇಜು ವಿಭಾಗದಿಂದ ಚುನಾವಣೆ ನಡೆದು ಒಟ್ಟಿಗೆ 19 ಮಂದಿ ಆಯ್ಕೆಯಾದಂಥ ಮಂಗಳೂರು ಶಿಕ್ಷಕರ ಸಹಕಾರಿ ಕ್ರೆಡಿಟ್ ಸಂಘದ ಬೋರ್ಡಿನಲ್ಲಿ ನನ್ನನ್ನು ಉಪಾಧ್ಯಕ್ಷನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಿದಂಥ ನಮ್ಮ ಬೋರ್ಡಿಗೆ ಮತ್ತು ಅವಿರೋಧವಾಗಿ ಆಯ್ಕೆಯಾಗಲು ಸಹಕಾರ ನೀಡಿದಂಥ ನನ್ನೆಲ್ಲ ಆತ್ಮೀಯ ಪ್ರಾಥಮಿಕ ಶಾಲಾ ಶಿಕ್ಷಕ ವಿಭಾಗಕ್ಕೆ ನಾನು ಹೃದಯ ತುಂಬಿದಂಥ ಕೃತಜ್ಞತೆಯನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ಮುಂದಿನ ದಿವಸಗಳಲ್ಲಿ ಈ ಸೊಸೈಟಿಯ ಮೂಲಕ ನಮ್ಮ ಶಿಕ್ಷಕರಿಗೆ ಬೇಕಾಗುವಂಥ ಎಲ್ಲ ಆರ್ಥಿಕ ವ್ಯವಸ್ಥೆಗಳಲ್ಲಿ ಏನು ನಿಯಮದಂತೆ ನೀಡಲಿಕ್ಕೆ ಸಾಧ್ಯ ಇದೆ ಮತ್ತು ಯಾವ ರಿಯಾಯಿತಿಗಳು ಅಥವಾ ಯಾವ ಸೌಲಭ್ಯಗಳನ್ನು ನೀಡಲಿಕ್ಕೆ ಸಾಧ್ಯತೆ ಇದೆ ಇದನ್ನು ಬಹಳಷ್ಟು ಹೆಚ್ಚಿನ ಮಟ್ಟದಲ್ಲಿ ಅಂದರೆ ಮ್ಯಾಕ್ಸಿಮಮ್ ಆಗಿ ನೀಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನಿಸ್ತೇನೆ ಎಂಬಂಥ ಒಂದು ಭರವಸೆಯನ್ನು ಸಹ ನನ್ನ ಶಿಕ್ಷಕ ಬಳಗಕ್ಕೆ ಈ ಮೂಲಕ ನೀಡ್ತಾ ಇದ್ದೇನೆ.